ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಗಳೊಂದಿಗೆ ಪ್ರಾರ್ಥನೆಯ ಈ ಸುವಾರ್ತೆಯ ಕಾರ್ಯಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಇಂದು ನಾವು ಕೀರ್ತನೆ 142ರಿಂದ ಧ್ಯಾನಿಸಲಿದ್ದೀವಿ. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಯೇಸು ನಾಮದಲ್ಲಿ ಇವತ್ತು ನಾವು ಆಲಿಸುವ ಸ್ವಾರ್ಥ ನಮಗೆ ಅಭಿಷೇಕವಾಗಿ ಮಾರ್ಪಡಲಿ. ಸ್ವರ್ಗೀಯ ಜ್ಞಾನವಾದ ಪವಿತ್ರಾತ್ಮರನ್ನು ನಮ್ಮ ಮೇಲೆ ಕಳುಹಿಸಿರಿ. ಪವಿತ್ರಾತ್ಮರು ಈ ವಾಕ್ಯಗಳನ್ನು ಅರ್ಥೈಸುವಂತೆಯೂ ನಮ್ಮನ್ನು ಅಭಿಷೇಕಿಸಲಿ. ಆಮೇಲೆ ಬೈಬಲ್ ತೆಗೆದುಕೊಳ್ಳಿ. ಕೀರ್ತನೆ 142. ಸೆರೆಯಲ್ಲಿರುವವನ ಮೊರೆ. ಮೊರೆ ಇಡುವೆನು ನಾನು ಪ್ರಭುವಿಗೆ, ಸ್ವರವೆತ್ತಿ ಬೇಡುವೆನು ಆತನಿಗೆ. ಬಿಚ್ಚುವೆನು ಆತನ ಮುಂದೆ ಚಿಂತೆಯ ಕಟ್ಟನು, ಅರಿಕೆ ಮಾಡುವೆನು ನನ್ನ ಕಷ್ಟ ಸಂಕಟವನು. ಉರುಲೊಡ್ಡಿಹರು ನಾ ನಡೆಯುವ ಮಾರ್ಗದಲ್ಲೇ, ನಾ ಮನಗುಂದಿರೆ ಪರಿಹಾರವನು ನೀ ಬಲ್ಲೆ. ಅಕ್ಕಪಕ್ಕದಲ್ಲಿ ಸಹಾಯಕರಾರೂ ಇಲ್ಲ, ಆಶ್ರಯ ರಹಿತ ಹಿತಚಿಂತಕರಾರೂ ನನಗಿಲ್ಲ. ಪ್ರಭುವೇ ನನಗಾಶ್ರಯ ನೀನೆ, ನನ್ನ ಬಾಳಿನ ಸುತ್ತು ನೀನೇ. ಕೂಗಿ ನಿನಗೆ ಮೊರೆಯಿಡುತ್ತೇನೆ, ಕುಗ್ಗಿ ಹೋಗಿರುವೆ ನನ್ನ ಕೂಗಿಗೆ ಪ್ರಭು ಕಿವಿಗೊಡು. ಬಲಿಷ್ಠ ಹಿಂಸಾತ್ಮಕರಿಂದ ನನ್ನನ್ನು ಪಾರು ಮಾಡು. ಬಿಡಿಸು ಸೆರೆಯಿಂದೆನ್ನನು, ಭಜಿಸುವೆನು ನಿನ್ನ ನಾಮವನು. ಸಜ್ಜನರ ಸಭೆಯಲ್ಲಿ ಕೊಂಡಾಡುವೆನು ನಿನ್ನ ಉಪಕಾರವನು. ಈ ಕೀರ್ತನೆಯಲ್ಲಿ 7 ವಾಕ್ಯಗಳಿವೆ. ಅನೇಕ ಜನ ಅಕ್ರಮ ಅನ್ಯಾಯದಿಂದಲೋ, ಅಪರಾಧದಿಂದಲೋ ಅಥವಾ ನಿರಪರಾಧಿಗಳಾಗಿಯೋ ಸೆರೆಮನೆಯಲ್ಲಿದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸೋಣ ಈ ಕೀರ್ತನೆಯ ಮೂಲಕ. ಒಂದು ಸೆರೆಮನೆ ಅಂದರೆ ಜೈಲು, ಆ ವಾಸ. ಇನ್ನೊಂದು ಸೆರೆಮನೆ ನಾವು ನಮ್ಮೊಳಗಡೆ ತಂದುಕೊಂಡ ಆ ಬಂಧನಗಳು. ಆ ಬಂಧನಗಳಿಂದ ನಮಗೆ ಬಿಡುಗಡೆ ಆಗಬೇಕು. ವಿಶೇಷವಾಗಿ ನಾವು ಅಪರಾಧಿಗಳ ಪರಿವರ್ತನೆಗಾಗಿ ಹಾಗೂ ನಿರಪರಾಧಿಗಳ ಬಿಡುಗಡೆಗಾಗಿ, ಇವರ ಒಂದು ತೀರ್ಪನ್ನು ನೀಡುತ್ತಿರುವ ನ್ಯಾಯಮೂರ್ತಿಗಳಿಗಾಗಿ, ಅದನ್ನು ಸಾದರಪಡಿಸುತ್ತಿರುವ ವಕೀಲರಿಗಾಗಿಯೂ ನಾವು ಪ್ರಾರ್ಥಿಸೋಣ. ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ನಿಮ್ಮ ಕುಟುಂಬಸ್ಥರು ಸೆರೆಮನೆಯಲ್ಲಿದ್ದರೆ ಅವರಿಗಾಗಿ ಪ್ರಾರ್ಥಿಸಿ. ಇವತ್ತು ನಾನು ಪ್ರಾರ್ಥಿಸ್ತೇನೆ. ಹಾಗೆಯೇ ನಿರಪರಾಧಿಗಳಾಗಿ ಒಳಗಡೆ ಇರುವವರು, ನೀವು ದೇವರ ಕೃಪೆಯಿಂದ ತುಂಬಿ ಆಶೀರ್ವಾದ ಹೊಂದಿ ಬಿಡುಗಡೆ ಹೊಂದುವವರಾಗುತ್ತೀರಿ. ಕಾರಣ ಸತ್ಯಕ್ಕೆ ದೇವರು ಜಯವನ್ನು ಕೊಟ್ಟೇ ಕೊಡುವರು. ಮೊರೆ ಇಡುವೆನು ನಾನು ಪ್ರಭುವಿಗೆ, ಸ್ವರವೆತ್ತಿ ಬೇಡುವೆನು ನಿನಗೆ. ಬಿಚ್ಚುವೆನು ಆತನ ಮುಂದೆ ಚಿಂತೆಯ ಕಟ್ಟನ್ನು, ಅರಿಕೆ ಮಾಡುವೆನು ನನ್ನ ಕಷ್ಟ ಸಂಕಟವನ್ನು. ನಮ್ಮ ಚಿಂತೆಯ ಕಟ್ಟನ್ನು ನಾವು ದೇವರ ಮುಂದೆ ಮಾತ್ರ ಬಿಚ್ಚಲು ಸಾಧ್ಯ, ಯಾರ ಮುಂದೆಯೂ ಬಿಚ್ಚಲು ಸಾಧ್ಯವಿಲ್ಲ. ಅದರಿಂದ ದೇವರ ಮುಂದೆ ನಮ್ಮ ಮೊರೆ, ನಮ್ಮ ಅರಿಕೆಯನ್ನು ನಾವು ಮಾಡಿಕೊಳ್ಳೋಣ. ಉರುಲೊಡ್ಡಿಹರು ನಾ ನಡೆಯುವ ಮಾರ್ಗದಲ್ಲೇ, ನಾ ಮನಗುಂದಿರೆ ಪರಿಹಾರವನ್ನು ನೀ ಬಲ್ಲೆ. ನೋಡಿ, ಉರುಲೊಡ್ಡಿಹರು ನಾ ನಡೆಯುವ ಮಾರ್ಗದಲ್ಲೇ, ನಾ ಮನಗುಂದಿರೆ ಪರಿಹಾರವನ್ನು ನೀ ಬಲ್ಲೆ. ಅಕ್ಕಪಕ್ಕದಲ್ಲಿ ಸಹಾಯಕರಾರೂ ಇಲ್ಲ, ಆಶ್ರಯರಹಿತ ಹಿತಚಿಂತಕರಾರೂ ನನಗಿಲ್ಲ. ನೋಡಿ, ಯಾರು ಹಿತಚಿಂತಕರು ಇಲ್ಲ, ಸಹಾಯಕರು ಇಲ್ಲ. ನನ್ನ ಜೀವನ ಏಕಾಂಗಿ ಜೀವನ ಆಗಿ ಹೋಗಿದೆ. ಪ್ರಭುವೇ ನನಗಾಶ್ರಯ ನೀನೇ, ನನಗಾಶ್ರಯ ನೀನೇ, ನನ್ನ ಬಾಳಿನ ಸುತ್ತು ನೀನೇ. ನಿನಗೆ ಮೊರೆಯಿಡುತ್ತೇನೆ. ನಾವು ಸಂಪೂರ್ಣವಾಗಿ ಪ್ರಭುವಿನ ಕೈಯಲ್ಲಿ ನಮ್ಮನ್ನು ಕೊಟ್ಟಾಗ ನಾವು ಭಯಪಡಬೇಕಾಗಿಲ್ಲ. ಕಾರಣ ಆಶ್ರಯರು ಅವರೇ, ಸುತ್ತು ಅವರೇ, ನನ್ನ ಮೊರೆಯನ್ನು ಆಲಿಸುವವರು ಅವರೇ ಆಗಿದ್ದಾರೆ. ಕುಗ್ಗಿ ಹೋಗಿರುವೆ ನನ್ನ ಕೂಗಿಗೆ ಪ್ರಭು ಕಿವಿಗೊಡು. ಅನೇಕ ಬರಿಂದ ಅನುಭವವಾಗುತ್ತೆ. ಬಲಿಷ್ಠ ಹಿಂಸಾತ್ಮಕರಿಂದ ನನ್ನನ್ನು ಪಾರು ಮಾಡು. ಬಿಡಿಸು ಸೆರೆಯಿಂದೆನ್ನನು, ಭಜಿಸುವೆನು ನಿನ್ನ ನಾಮವನು. ಸಜ್ಜನರ ಸಭೆಯಲ್ಲಿ ಕೊಂಡಾಡುವೆನು ನಿನ್ನ ಉಪಕಾರವನು. ಬಿಡಿಸು ಸೆರೆಯಿಂದೆನ್ನನು, ಭಜಿಸುವೆನು ನಿನ್ನ ನಾಮವನು. ಸಜ್ಜನರ ಸಭೆಯಲ್ಲಿ ಕೊಂಡಾಡುವೆನು ನಿನ್ನ ಉಪಕಾರವನು. ದೇವ, ನೀನು ನನ್ನನ್ನು ಬಿಡುಗಡೆ ಕೊಟ್ಟರೆ
ನಿನ್ನ ನಾಮವನ್ನು ಭಜಿಸುವೆ, ಸಜ್ಜನರ ಸಭೆಯಲ್ಲಿ ಉಪಕಾರ ಅಂದರೆ ನಾನು ನಿನಗೆ ಸಾಕ್ಷಿಯಾಗುವೆ. ತಂದೆಯಾದ ದೇವರು, ವಿಶೇಷವಾಗಿ ಕೀರ್ತನೆಯ ಆಧಾರದ ಮೇಲೆ ಸೆರೆಮನೆಯಲ್ಲಿರುವ ನನ್ನ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ಅವರ ಮೇಲೆ ನಿಮ್ಮ ಕರುಣೆ ದಯೆ ಇಳಿದು ಬರಲಿ. ಅಪರಾಧಿಗಳಿಗೆ ಪರಿವರ್ತನೆಯನ್ನು ನೀಡಿರಿ, ನಿರಪರಾಧಿಗಳಿಗೆ ಬಿಡುಗಡೆಯನ್ನು ನೀಡಿರಿ. ಇವೆಲ್ಲವನ್ನು ಕೋರ್ಟುಗಳು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸುವಂತೆ ಸ್ವರ್ಗೀಯ ಜಾಣ್ಮೆ ಕೊಡಿರಿ. ಎಲ್ಲ ನ್ಯಾಯಮೂರ್ತಿಗಳ ಮೇಲೆ, ವಕೀಲರ ಮೇಲೆ ಸತ್ಯದ ಆತ್ಮ ಇಳಿದು ಬರಲಿ. ಅಂಧಕಾರ ಆತ್ಮ, ತಪ್ಪಿನ ಆತ್ಮ ಅಥವಾ ಸುಳ್ಳಿನ ಆತ್ಮ ನಿಷ್ಕ್ರಿಯವಾಗಲಿ. ಯೇಸು ನಾಮದಲ್ಲಿ ನಿಮ್ಮ ಕುಟುಂಬದಲ್ಲಿ ಇಂಥ ಸಮಸ್ಯೆಗೆ ಸಿಲುಕಿರುವವರೆಲ್ಲರಿಗೂ ಯೇಸು ನಾಮದಲ್ಲಿ ಬಿಡುಗಡೆ ಸಿಗಲಿ. ನೀವು ಮೊರೆ ಇಟ್ಟಾಗ ದೇವರು ಬಿಡುಗಡೆ ಕೊಡುವವರಾಗಿದ್ದಾರೆ. ಮುಂದಿನ ಕೀರ್ತನೆ 143, ಇಲ್ಲಿ ವಾಕ್ಯಗಳು 1-12 ಇವೆ. ವಿನಮ್ರ ಪ್ರಾರ್ಥನೆ. ಆಲಿಸು ಪ್ರಭು ನನ್ನ ಪ್ರಾರ್ಥನೆ, ಸೇರಲಿ ನಿನಗೀ ಭಿನ್ನಹ. ನಿನ್ನ ನೀತಿ ಸತ್ಯತೆಗಳಗನುಸಾರ ಪಾಲಿಸೆನಗೆ ಸದುತ್ತರ. ಗುರಿ ಮಾಡಬೇಡ ನಿನ್ನ ದಾಸನನು ನ್ಯಾಯ ವಿಚಾರಣೆಗೆ, ಯಾವ ಜೀವಾತ್ಮನು ನಿರ್ದೋಷಿಯಲ್ಲ ನಿನ್ನ ಲೆಕ್ಕಕ್ಕೆ. ಮಾಡಿಹನು ನನ್ನ ಪ್ರಾಣ ನೆಲ ಕಚ್ಚುವಂತೆ ಬೆನ್ನಟ್ಟಿಹಾ ವೈರಿ. ದೂಡಿಹನು ಎಂದೋ ಸತ್ತ ಶವದಂತೆ ಕಾರ್ಗತ್ತೆಲೆಗಾ ದ್ರೋಹಿ. ಸೊರಗಿ ಹೋಗಿದೆ ನನ್ನ ಚೈತನ್ಯ, ನೆಬ್ಬೆರಗಾಗಿದೆ ನನ್ನ ಹೃದಯ. ನೆನೆಸಿಕೊಳ್ಳುತ್ತಿಹೇನು ಹಳೆಯ ಕಾಲವನು, ಧ್ಯಾನಿಸುತ್ತಿಹೇನು ನಿನ್ನ ಕಾರ್ಯಗಳನ್ನು. ಸ್ಮರಿಸುತ್ತಿಹೇನು ನಿನ್ನ ಕೈ ಕೆಲಸಗಳನ್ನು. ಬೇಡುತ್ತಾ ನಿನ್ನ ಕಡೆಗೆ ಕೈ ಚಾಚಿದೆ, ನಿನಗಾಗಿ ನನ್ನ ಆತ್ಮ ತವಕ ಪಡುತ್ತಿದೆ. ಸದುತ್ತರ ಪಾಲಿಸು ಪ್ರಭೋ, ಸೊರಗಿದೆ ಎನ್ನ ಚೇತನ. ನೀ ವಿಮುಖನಾದರೆ ನರಕ ಹೊಕ್ಕವರಿಗೆ ಸಮಾನ. ಬೆಳಿಗ್ಗೆ ಸ್ಮರಿಸ ಮಾಡು ನಿನ್ನ ಅಚಲ ಪ್ರೀತಿಯನು, ನಿನ್ನಲ್ಲೇ ಇಟ್ಟಿರುವೆನು ನನ್ನ ನಂಬಿಕೆಯನು. ತೋರಿಸು ನನಗೆ ನಾ ಇಳಿಯಬೇಕಾದ ಮಾರ್ಗವನು, ನಿನ್ನ ಕಡೆಗೆ ಎತ್ತಿರುವೆನು ನನ್ನ ಹೃನ್ಮನಗಳನ್ನು. ಶತ್ರುಗಳಿಂದ ಪ್ರಭು ಮುಕ್ತಗೊಳಿಸೆನ್ನನು, ನಿನ್ನನ್ನೇ ಮೊರೆ ಹೊಕ್ಕು ನಾ ಬಂದಿರುವೆನು. ನೀನೆನ್ನ ದೇವರು, ಕಲಿಸೆನಗೆ ನಡೆಯಲು ನಿನ್ನ ಚಿತ್ತದಂತೆ. ನಿನ್ನ ಶುಭಾತ್ಮ ನೆರವಾಗಲಿ ನಾ ಸಮಹಾದಿಯಲ್ಲಿ ನಡೆವಂತೆ. ಜೀವಿಸ ಮಾಡೆನ್ನನು ಪ್ರಭು ನಿನ್ನ ನಾಮದ ನಿಮಿತ್ತ. ನಿನ್ನ ನೀತಿಗನುಸಾರ ಬಿಡಿಸೆನ್ನ ಪ್ರಾಣವನ್ನು ಆಪತ್ತಿನಿಂದ. ನಿನ್ನ ಅಚಲ ಪ್ರೀತಿಯಿಂದ ಧ್ವಂಸ ಮಾಡು ಶತ್ರುಗಳನ್ನು, ನಶಿಸಿ ಹಾಕು ಪ್ರಾಣ ವೈರಿಗಳನ್ನು. ನಾ ನಿನ್ನ ದಾಸನು. ಆತ್ಮೀಯರೇ, ನಾವು ದೇವರೊಡನೆ ಪ್ರಾರ್ಥಿಸುವಾಗ ದೇವರು ನಮ್ಮನ್ನು ಕರುಣಿಸುತ್ತಾರೆ. ವಿನಮ್ರ ಪ್ರಾರ್ಥನೆಗೆ ಮೊರೆ ಕೊಟ್ಟೇ ಕೊಡುತ್ತಾರೆ. ಅನೇಕ ಬಾರಿ ನಾವು ಯೋಚಿಸುತ್ತಿದೆ, ದೇವರು ಆಲಿಸುತ್ತಾರಾ? ಖಂಡಿತವಾಗಿಯೂ ದೇವರು ಆಲಿಸ್ತಾರೆ. ಈ ಕೀರ್ತನೆಗಳು ಒಂದೊಂದಾಗಿ ನಾವು ಧ್ಯಾನಿಸುವಾಗ ನಮಗೆ ಅದು ಎಷ್ಟು ಅರ್ಥಗರ್ಭಿತವಾಗಿದೆ ಮತ್ತು ಯಾವ ರೀತಿಯಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಬರೆಯಲಾಗಿದೆ, ಈ ಪ್ರಾರ್ಥನೆಯ ಶಕ್ತಿ ನಮಗೆ ಇಲ್ಲಿ ಕಾಣಸಿಗುತ್ತದೆ. ಆಲಿಸು ಪ್ರಭು ನನ್ನ ಪ್ರಾರ್ಥನೆ, ಸೇರಲಿ ನಿನಗೀ ಭಿನ್ನಹ. ನಿನ್ನ ನೀತಿ ಸತ್ಯತೆಗಳನುಸಾರ ಪಾಲಿಸನಗೆ ಸದುತ್ತರ. ಪ್ರಭು ನನ್ನ ಪ್ರಾರ್ಥನೆ ಸೇರಲಿ ನಿನ್ನ ಪಾದ ಸನ್ನಿಧಿಗೆ. ಗುರಿ ಮಾಡಬೇಡ ನಿನ್ನ ದಾಸನನ್ನು ನ್ಯಾಯ ವಿಚಾರಣೆಗೆ, ಯಾವ ಜೀವಾತ್ಮನು ನಿರ್ದೋಷಿಯಲ್ಲ ನಿನ್ನ ಲೆಕ್ಕಕ್ಕೆ. ನೋಡಿ, ಈಗ ನನಗೂ ನ್ಯಾಯ ವಿಚಾರಣೆ ಇದೆ, ನಿಮಗೂ ಇದೆ. ನ್ಯಾಯ ವಿಚಾರಣೆ ಮಾಡುವಾಗ ಖಂಡಿತ ನಾವು ತಪ್ಪಿತಸ್ಥರೇ. ಅದಕ್ಕಾಗಿ ಆತ ಹೇಳ್ತಾನೆ, ಗುರಿ ಮಾಡಬೇಡ ನಿನ್ನ ದಾಸನನ್ನು ನ್ಯಾಯ ವಿಚಾರಣೆಗೆ, ಯಾವ ಜೀವಾತ್ಮನು ನಿರ್ದೋಷಿಯಲ್ಲ ನಿನ್ನ ಲೆಕ್ಕಕ್ಕೆ. ಮಾಡಿಹನು ನನ್ನ ಪ್ರಾಣ ನೆಲ ಕಚ್ಚುವಂತೆ ಬೆನ್ನಟ್ಟಿಹಾ ವೈರಿ. ದೂಡಿಹನು ಎಂದೋ ಸತ್ತ ಶವದಂತೆ ಕಾರ್ಗತ್ತಲೆಗ ದ್ರೋಹಿ. ಮಾಡಿಹನು ನನ್ನ ಪ್ರಾಣ ನೆಲ ಕಚ್ಚುವಂತೆ. ಯಾರು? ನನ್ನ ವೈರಿ. ಮಾಡಿಹನು ನನ್ನ ಪ್ರಾಣವನ್ನು ನೆಲ ಕಚ್ಚುವಂತೆ ಬೆನ್ನಟ್ಟಿಹಾ ವೈರಿ. ಇವತ್ತು ವೈರಿಗಳು ನನ್ನನ್ನು ಮುತ್ತಿಕೊಂಡಿವೆ. ವೈರಿಗಳು ನನ್ನ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ದುಡಿಯನು ಎಂದೋ ಸತ್ತ ಶವದಂತೆ ಕಾರ್ಗತ್ತಲೆಗ ದ್ರೋಹಿ. ನನಗೆ ದ್ರೋಹ ಮಾಡಿ ಕಾರ್ಗತ್ತಲೆಗೆ ದೂಕಿ ಹಾಕಿದ್ದಾನೆ. ಇರಬಹುದು ನಮ್ಮ ಜೀವನದಲ್ಲಿ ಬರುವ ಸೋಲುಗಳು, ಪ್ರೀತಿಯಲ್ಲಿ ಬರುವ ಸೋಲುಗಳು, ಕುಟುಂಬದಲ್ಲಿ ಬರುವ ಸೋಲುಗಳು, ದಾಂಪತ್ಯದಲ್ಲಿ ಬರುವ ಸೋಲುಗಳು, ಯೌವನಾವಸ್ಥೆಯಲ್ಲಿ ಬರುವ ಸೋಲುಗಳು, ಓದಿನಲ್ಲಿ ಬರುವ ಸೋಲುಗಳು, ವ್ಯಾಪಾರದಲ್ಲಿ ಬರುವ ಸೋಲುಗಳು, ಕೆಲಸದಲ್ಲಿ ಬರುವ ಸೋಲುಗಳು, ಎಲ್ಲವನ್ನು ಯೇಸುವಿಗೆ ನಾವು ಸಮರ್ಪಿಸೋಣ.
ಮಾಡಿಹನು ನನ್ನ ಪ್ರಾಣ ನೆಲಕಚ್ಚುವಂತೆ ಬೆನ್ನಟ್ಟಿಹ ವೈರಿ, ದೂಡಿಹನು ಎಂದೂ ಸತ್ತ ಶವದಂತೆ ಕಾರ್ಗತ್ತೆಲೆಗಾ ದ್ರೋಹಿ. ಸೊರಗಿ ಹೋಗಿದೆ ನನ್ನ ಚೈತನ್ಯ, ನಿಬ್ಬೆರಗಾಗಿದೆ ನನ್ನ ಹೃದಯ. ನೆನೆಸಿಕೊಳ್ಳುತ್ತೀಹೇನು ಹಳೆಯ ಕಾಲವನ್ನು, ಧ್ಯಾನಿಸುತ್ತೀಹೇನು ನಿನ್ನ ಕಾರ್ಯಗಳನ್ನು, ಸ್ಮರಿಸುತ್ತೀಹೇನು ನಿನ್ನ ಕೈ ಕೆಲಸಗಳನ್ನು. ನೋಡಿ, ನಿನ್ನ ಹಳೆಯ ಆ ಕಾಲವನ್ನು, ನಿನ್ನ ಕಾರ್ಯಗಳನ್ನು, ನಿನ್ನ ಕೈ ಕೆಲಸಗಳನ್ನು ನಾನು ನೆನೆಸುತ್ತೇನೆ. ಯಾಕಂದರೆ ನೀವು ನನಗೆ ಮಾಡಿದ ಮಹದೋಪಕಾರಗಳು. ಬೇಡುತ್ತಾ ನಿನ್ನ ಕಡೆಗೆ ಕೈ ಚಾಚಿದೆ, ನಿನಗಾಗಿ ನನ್ನ ಆತ್ಮ ತವಕ ಪಡುತ್ತಿದೆ. ನನ್ನ ಆತ್ಮ ತವಕ, ದೇವರಿಗೆ ತವಕ ಪಡ್ತಾ ಇದೆ. ಸಂತ ಅಗಸ್ಟಿನರು ಈ ಮಾತನ್ನು ಹೇಳಿದರು. ನಮ್ಮ ಆತ್ಮ ದೇವರಿಗಾಗಿ ತವಕ ಪಡ್ತಾ ಇದೆ. ಸದುತ್ತರ ಪಾಲಿಸು ಪ್ರಭು, ಸೊರಗಿದೆ ಎನ್ನ ಚೇತನ, ನೀವು ವಿಮುಖನಾದರೆ ನಾ ನರಕ ಹೊಕ್ಕವರಿಗೆ ಸಮಾನ. ನೋಡಿ, ಇವತ್ತು ನನ್ನಲ್ಲಿರುವುದ ಆ ಚೇತನ ಸೊರಗಿ ಹೋಗಿದೆ. ಚೈತನ್ಯಶೀಲತೆ, ಕ್ರಿಯಾಶೀಲತೆ ಕಮ್ಮಿ ಆಗ್ತಾ ಇದೆ. ಒಂಥರ ಆಲಸ್ಯಾಗಿದ್ದೀನಿ. ನೀವು ವಿಮುಖನಾದರೆ ನಾ ನರಕ ಹೊಕ್ಕವರಿಗೆ ಸಮಾನ. ನೀನು ಬಿಟ್ಟರೆ ನಾನು ನರಕದಲ್ಲಿ ಹೋದ ಹಾಗೆ. ಬೆಳಗ್ಗೆ ಸ್ಮರಿಸ ಮಾಡು ನಿನ್ನ ಅಚಲ ಪ್ರೀತಿಯನ್ನು, ನಿನ್ನಲ್ಲಿಯೇ ಇಟ್ಟಿರುವೆನು ನನ್ನ ನಂಬಿಕೆಯನ್ನು. ಪ್ರಾತಃ ಕಾಲದಲ್ಲಿ ನಾವೆದ್ದು ಪ್ರಭುವನ್ನು ಸ್ತುತಿಸಲು, ಆರಾಧಿಸಲು, ಮಹಿಮೆಪಡಿಸಲು ಮತ್ತು ಅವರಿಗೆ ಸ್ತುತಿ ಸ್ತೋತ್ರಗಳ ಜೊತೆಗೆ ಪ್ರಾರ್ಥನೆಯನ್ನು ಸಲ್ಲಿಸಲು ಶಕ್ತಿ ಕೊಡು. ಸ್ಮರಿಸ ಮಾಡು. ತೋರಿಸು ನನಗೆ ನಾ ಹಿಡಿಯಬೇಕಾದ ಮಾರ್ಗವನ್ನು, ನಡೆಸು ನನಗೆ ನಿನ್ನ ಮಾರ್ಗದಲ್ಲಿ. ನಿನ್ನ ಕಡೆಗೆ ಎತ್ತಿರುವೆನು ನನ್ನ ಮನಗಳನ್ನು. ನಮ್ಮ ಹೃದಯಗಳನ್ನು ದೇವರೆಡೆಗೆ ಎತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನನ್ನ ಹೃನ್ಮನವನ್ನು ನಿಮ್ಮ ಕಡೆಗೆ ಎತ್ತಿರುವೆನು. ಶತ್ರುಗಳಿಂದ ಪ್ರಭು ಮುಕ್ತಗೊಳಿಸೆನ್ನನು, ನಿನ್ನನೇ ಮೊರೆ ಹೊಕ್ಕು ನಾ ಬಂದಿರುವೆನು. ನನಗೆ ಮುಕ್ತಗೊಳಿಸು ಶತ್ರುಗಳಿಂದ, ನಿನ್ನನೇ ಮೊರೆ ಹೊಕ್ಕಿ ಬಂದಿರುವೆನು. ನೀನೆನ್ನ ದೇವರು, ಕಲಿಸೆನಗೆ ನಡೆಯಲು ನಿನ್ನ ಚಿತ್ತದಂತೆ. ನಿನ್ನ ಶುಭಾತ್ಮ ನೆರವಾಗಲಿ, ನಾ ಸಮ ಆದಿಯಲ್ಲಿ ನಡೆಯುವಂತೆ. ಜೀವಿಸ ಮಾಡೆನ್ನನು ಪ್ರಭು ನಿನ್ನ ನಾಮದ ನಿಮಿತ್ತ. ನಿನ್ನ ನೀತಿಗನುಸಾರ ಬಿಡಿಸೆನ್ನ ಪ್ರಾಣವನ್ನು ಆಪತ್ತಿನಿಂದ. ನಿನ್ನ ಅಚಲ ಪ್ರೀತಿಯಿಂದ ಧ್ವಂಸ ಮಾಡು ಶತ್ರುಗಳನ್ನು, ನಶಿಸಿ ಹಾಕು ಪ್ರಾಣ ವೈರಿಗಳನ್ನು. ನಿನ್ನ ದಾಸನು. ನೋಡಿ, ನಿನ್ನ ನಾಮದ ನಿಮಿತ್ತ ಜೀವಿಸುವಂತೆ ನನ್ನನ್ನು ಆಶೀರ್ವದಿಸು. ನಿನ್ನ ನೀತಿಗನುಸಾರ ನನ್ನನ್ನು ರಕ್ಷಿಸು, ಆಪತ್ತಿನಿಂದ ಕಾಪಾಡು. ನಿನ್ನ ಅಚಲ ಪ್ರೀತಿಯನ್ನು ನನ್ನನ್ನು ಬಿಟ್ಟು ಹೋಗದಂತೆ ನಿನ್ನ ಅಚಲ ಪ್ರೀತಿಯಿಂದ ಧ್ವಂಸ ಮಾಡು ಶತ್ರುಗಳನ್ನು, ನಶಿಸಿ ಹಾಕು ಪ್ರಾಣ ವೈರಿಗಳ. ನಿನ್ನ ದಾಸನು, ನನ್ನ ಮೊರೆಯನ್ನು ಆಲಿಸು. ಮುಂದಿನ ಕೀರ್ತನೆ 144, ದೇಶಾಭಿವೃದ್ಧಿಗಾಗಿ ಪ್ರಾರ್ಥನೆ. ವಾಕ್ಯಗಳು 1-15. ಸ್ತುತಿ ಸ್ತೋತ್ರ ಪ್ರಭುವಿಗೆ ನನ್ನ ಆಶ್ರಯ ದುರ್ಗಕ್ಕೆ, ಕಲಿಸಿಹನು ಕದನ ಕೈಗೆ ಕಾಳಗ ತನ್ನ ಬೆರಳಿಗೆ. ಆತನೇ ನನಗೆ ಬಂಡೆ ಕೋಟೆ ದುರ್ಗ ಉದ್ಧಾರಕ, ನನಗೆ ರಕ್ಷಾ ಕವಚ ಆಶ್ರಯ ಶತ್ರು ವಿಧ್ವಂಸಕ. ಹೇ ಪ್ರಭು, ಮನುಷ್ಯನು ಎಷ್ಟರವನು ನೀನವನನ್ನು ಲಕ್ಷಿಸಲು, ನರಮಾನವನು ಏತರವನು ನೀನವನನ್ನು ಪರಾಮರಿಸಲು. ಮಾನವನು ಕೇವಲ ಉಸಿರಿಗೆ ಸಮಾನ, ಮರೆಯಾಗುವ ನೆರಳು ಅವನ ಜೀವನ. ಆಕಾಶವನ್ನು ತಗ್ಗಿಸಿ ಬಾ ಪ್ರಭು, ಇಳಿದು ಬೆಟ್ಟಗಳನ್ನು ನೀ ಮುಟ್ಟಲು ಹೊಗೆ ಹೊರಹೊಮ್ಮುವುದು. ಸಿಡಿಲಿನಿಂದ ಚೆದರಿಸಿ ಬಿಡು ಶತ್ರುಗಳನ್ನು, ನಿನ್ನಂಬುಗಳಿಂದ ಭ್ರಾಂತಗೊಳಿಸವರನು. ನನ್ನ ಸೆಳೆದುಕೋ ಮಹಾಜಲರಾಶಿಯಿಂದ, ನಿನ್ನ ಕೈ ಚಾಚಿ ಮೇಲಣ ಲೋಕದಿಂದ. ನನ್ನನ್ನು ಬಿಡಿಸು ಅನ್ಯ ಜನರ ಕೈಯಿಂದ, ಅವರ ಬಾಯಿಯಿಂದ ಬರುವ ಮಾತು ಅಸತ್ಯ. ಅವರು ಕೈ ಎತ್ತಿ ಮಾಡುವ ಶಪಥ ಮಿಥ್ಯ. ಹಾಡುವೆ ದೇವ ನಿನಗೆ ನೂತನ ಕೀರ್ತನೆಯನ್ನು, ಪಾಡುವೆ ನುಡಿಸುತ್ತಾ ದಶತಂತಿಯ ವೀಣೆಯನು. ನೀನೇ ಅರಸುಗಳಿಗೆ ಜಯಪ್ರದನು, ದಾಸ ದಾವೀದನನ್ನು ಬಿಡಿಸಿದವನು. ಕ್ರೂರ ವೈರಿಗಳಿಂದೆನ್ನ ಬಿಡಿಸಯ್ಯ, ಅವರ ಬಾಯಿಯಿಂದ ಬರುವ ಮಾತು ಅಸತ್ಯ. ಅವರು ಕೈ ಎತ್ತಿ ಮಾಡುವರು ಶಪಥ ಮಿಥ್ಯ. ನಮ್ಮ ಗಂಡು ಮಕ್ಕಳಿರಲಿ ಯೌವನಾವಸ್ಥೆಯಲ್ಲಿ ಉಲುಸಾಗಿ ಬೆಳೆದ ಗಿಡಗಳಂತೆ, ನಮ್ಮ ಹೆಣ್ಣು ಮಕ್ಕಳಿರಲಿ ಅರಮನೆಯಲ್ಲಿ ಕೆತ್ತಿದ ಸುಂದರ ಮೂಲೆ ಗಂಬಗಳಂತೆ.
ತುಂಬಿರಲಿ ಸಕಲ ವಿಧ ಧಾನ್ಯಗಳಿಂದ ನಮ್ಮ ಕಣಜಗಳು, ಈಯಲಿ ಸಾವಿರಾರು ಮರಿಗಳನ್ನು ನಮ್ಮ ಹೊಲದ ಕುರಿಗಳು. ನಮ್ಮ ಹಸುಗಳು 100 ಕರುಗಳನ್ನೀಯಲಿ, ಮೈ ಇಳಿಯದೆ ಲೋಪವಿಲ್ಲದೆಯೇ ಗರ್ಭಧರಿಸಿದಿರಲಿ. ನಮ್ಮ ಬೀದಿಗಳಲ್ಲಿ ಗೋಳಾಟ ಕೇಳಿ ಬರದಿರಲಿ. ಇಂತಹ ಸಮೃದ್ಧಿ ಪಡೆದಿರುವ ಜನರು ಭಾಗ್ಯವಂತರು. ಯಾರಿಗೆ ದೇವರು ಪ್ರಭುವಾಗಿಹನೋ ಅವರು ಧನ್ಯರು. ಆತ್ಮೀಯರೇ, ಈ ಕೀರ್ತನೆ ಅನೇಕ ಬಾರಿ ನಾವು ಓದ್ತೀವಿ. ನನ್ನ ಆಶ್ರಯ ಬಂಡೆ, ಕೋಟೆ, ದುರ್ಗ, ಉದ್ಧಾರಕ ನೀವೇ, ರಕ್ಷಾ ಕವಚ, ಆಶ್ರಯ, ಶತ್ರು ವಿಧ್ವಂಸಕ. ಅಂದರೆ ನಮ್ಮ ಆಶ್ರಯ ದುರ್ಗ. ನಾವು ಅವರನ್ನೇ ಆಶ್ರಯಿಸಿ, ದೇವರನ್ನು ಆಶ್ರಯಿಸಿಕೊಂಡಿರುವಾಗ ದೇವರು ನಮ್ಮನ್ನು ನಡೆಸುತ್ತಾರೆ. ಒಂದು ದೇಶವೂ ಕೂಡ ದೇವರನ್ನು ಆಶ್ರಯಿಸಿಕೊಂಡು ಜೀವಿಸಬೇಕು. ನಾವು ನೋಡ್ತೀವಿ, ಸಂಸತ್ ಭವನಗಳ ಮೇಲೆ ಬರೆದಿರುತ್ತೆ, ಇನ್ ಗಾಡ್ ವಿ ಟ್ರಸ್ಟ್, ಆರ್ ಪೀಪಲ್ಸ್ ವರ್ಕ್ ಈಸ್ ಗಾಡ್ಸ್ ವರ್ಕ್. ಅಂದರೆ ನಮಗೆ ದೇವರಿಲ್ಲದೆ ನಾವು ಏನು ಮಾಡಲು ಅಸಾಧ್ಯ. ನಾವು ಮೆರೀಬಹುದು, ಆದರೆ ಮರೀಬಾರ್ದು. ನಮ್ಮ ಶಕ್ತಿಗಿಂತ ಅಧಿಕ ಶಕ್ತಿ ದೇವರ ಶಕ್ತಿ, ಭಗವಂತ ಸೃಷ್ಟಿಕರ್ತ ಸರ್ವೇಶ್ವರನ ಶಕ್ತಿ ಮತ್ತು ಅವರ ಏಕೈಕ ರಕ್ಷಕ ಯೇಸುವಿನ ಶಕ್ತಿ, ಪವಿತ್ರ ಆತ್ಮರ ಶಕ್ತಿ. ಸ್ತುತಿ ಸ್ತೋತ್ರ ಪ್ರಭುವಿಗೆ ನನ್ನ ಆಶ್ರಯ ದುರ್ಗಕ್ಕೆ, ಕಲಿಸಿರುವನು ಕೈಗೆ ಕಾಳಗ, ಕಲಿಸಿಹನು ಕದನ ಕೈಗೆ, ಕಾಳಗ ನನ್ನ ಬೆರಳಿಗೆ. ಆತನೇ ನನಗೆ ಬಂಡೆ, ಕೋಟೆ, ದುರ್ಗ, ಉದ್ಧಾರಕ, ನನಗೆ ರಕ್ಷಾ ಕವಚ, ಆಶ್ರಯ, ಶತ್ರು ವಿಧ್ವಂಸಕ. ಆತ ಕಾಪಾಡುವ ದೇವರಾಗಿದ್ದಾರೆ. ಹೇ ಪ್ರಭು, ಮನುಷ್ಯನು ಎಷ್ಟರವನು, ಆತನನ್ನು ನೀನು ಪರಾಮರಿಸುವುದು. ಆತನು ಉಸಿರಿಗೆ ಸಮಾನ, ಅವನ ಜೀವನ ಮರೆಯಾಗುವ ನೆರಳು. ಹೌದು, ಇವತ್ತಿದ್ದವರು ನಾಳೆ ಇರುವುದಿಲ್ಲ. ಆದ್ದರಿಂದ ದೇವರನ್ನು ನಾವು ಮರಿಬಾರ್ದು, ದೇವರ ಶಕ್ತಿಯನ್ನು ನಾವು ಮರಿಬಾರ್ದು. ಆದ್ದರಿಂದ ಆತ ಹೇಳ್ತಾನೆ, ಆಕಾಶವನ್ನು ತಗ್ಗಿಸಿ ಬಾ ಪ್ರಭು, ಇಳಿದು ಬೆಟ್ಟಗಳನ್ನು ನೀ ಮುಟ್ಟಲು, ಹೊರೆ ಹೊಮ್ಮುವುದು, ಸಿಡಿಲಿನಿಂದ ಚದುರಿಸಿ ಬಿಡು ಶತ್ರುಗಳನ್ನು, ನಿನ್ನ ಅಂಬುಗಳಿಂದ ಭ್ರಾಂತಗೊಳಿಸವರನ್ನು, ನನ್ನ ಸೆಳೆದು ಕೋಮಲ ಜಲರಾಶಿಯಿಂದ ನಿನ್ನ ಕೈ ಚಾಚಿ ಮೇಲಣ ಲೋಕದಿಂದ ನನ್ನನ್ನು ಬಿಡಿಸು ಅನ್ಯ ಜನರ ಕೈಯಿಂದ. ಏಕೆನೆ ಅವರ ಕೈಯಲ್ಲಿ, ಅವರ ಬಾಯಿಂದ ಬರುವ ಮಾತು ಅಸತ್ಯ, ಅವರು ಕೈ ಎತ್ತಿ ಮಾಡುವ ಶಪಥ ಮಿಥ್ಯ. ಹಾಡುವೆ ದೇವ ನಿನಗೆ ನೂತನ ಕೀರ್ತನೆಯನ್ನು. ನಾನು ಈ ಮಿಥ್ಯ ಲೋಕದಳು ಅಥವಾ ಈ ಒಂದು ಅನ್ಯಾಯದ ಲೋಕದಳು ಇದ್ದರೂ ನೀನು ನನ್ನ ಪಕ್ಷದಲ್ಲಿದ್ದೀಯ, ನೀನು ನನ್ನನ್ನು ರಕ್ಷಿಸುತ್ತೀಯ. ಅದು ಒಂದು ಮನವರಿಕೆ ಅಥವಾ ಕಾನ್ಫಿಡೆನ್ಸ್, ವಿಶ್ವಾಸ, ಆತ್ಮವಿಶ್ವಾಸ. ಹಾಡುವೆ ದೇವ ನಿನಗೆ ನೂತನ ಕೀರ್ತನೆಯನ್ನು. ನಾನು ಏನೇ ಬಂದರೂ ಏನೇ ಹೋದರೂ ನಿನಗೆ ಸ್ತುತಿ ಸ್ತೋತ್ರ ಸಲ್ಲಿಸುವುದನ್ನು ನಾನು ನಿಲ್ಲಿಸೆನು. ನೀನೇ ಅರಸುಗಳಿಗೆ ಜಯಪ್ರದನು, ದಾವೀದನನ್ನು ಬಿಡಿಸಿದವನು, ಕ್ರೂರ ವೈರಿಗಳಿಂದ ನೀನು ಅರಸರಿಗೆ ಜಯ ಕೊಟ್ಟ ದೇವರು, ನಮಗೂ ಕೂಡ ಜಯ ಕೊಡುವ ದೇವರಾಗಿದ್ದೀರಿ. ನಮ್ಮ ಗಂಡು ಮಕ್ಕಳಿರಲಿ ಯೌವನಾವಸ್ಥೆಯಲ್ಲಿ ಉದುಸಾಗಿ ಬೆಳೆದ ಗಿಡಗಳಂತೆ, ನಮ್ಮ ಹೆಣ್ಣು ಮಕ್ಕಳಿರಲಿ ಅರಮನೆಯಲ್ಲಿ ಕೆತ್ತಿದ ಸುಂದರ ಮೂಲೆಗಂಬಗಳಂತೆ. ಅಂದರೆ ಆ ಸಂತಾನ ಆಶೀರ್ವಾದಗೊಳ್ಳಲಿ. ತುಂಬಿರಲಿ ಸಕಲ ವಿಧ ಧಾನ್ಯಗಳಿಂದ ನಮ್ಮ ಕಣಜಗಳು, ಈಯಲಿ ಸಾವಿರಾರು ಮರಿಗಳನ್ನು ನಮ್ಮ ಹೊಲದ ಕುರಿಗಳು. ನಮ್ಮ ಹಸುಗಳು 100 ಕರುಗಳನ್ನೀಯಲಿ, ಮೈ ಎಳಿಯದೆ ಲೋಪವಿಲ್ಲದೆಯೇ ಗರ್ಭಧರಿಸಲಿ. ನಮ್ಮ ಬೀದಿಗಳಲ್ಲಿ ಗೋಳಾಟ ಕೇಳಿ ಬರದಿರಲಿ. ಇಂಥ ಸಮೃದ್ಧಿ ಪಡೆದಿರುವ ಜನರು ಭಾಗ್ಯವಂತರು. ಯಾರಿಗೂ ದೇವರು ಪ್ರಭುವಾಗಿಹನೋ ಅವರು ಧನ್ಯರು. ಅಂದರೆ ಏನು? ದೇವರು ನಮ್ಮ ಜೊತೆ ಇದ್ದಾಗ ಸಮೃದ್ಧಿ ನಮ್ಮದಾಗುವುದು. ದೇವರು ನಮ್ಮ ಜೊತೆಗೆ ಇರುವಾಗ ಸಮೃದ್ಧಿ ಕಳ್ಕೊಳ್ತೀವಿ. ಆದ್ದರಿಂದ ಸಮೃದ್ಧಿ ಯಾವುದರಲ್ಲಿ? ಹಣಕಾಸಿನಲ್ಲಿ ಸಮೃದ್ಧಿ, ಆಹಾರ ದವಸ ಧಾನ್ಯದಲ್ಲಿ ಸಮೃದ್ಧಿ, ಜಾನುವಾರುಗಳಲ್ಲಿ ಸಮೃದ್ಧಿ, ನೀನಿರುವ ಊರಿನಲ್ಲಿ ಸಮೃದ್ಧಿ. ವಿಮೋಚನ ಕಂಡ 23-25 ಹೇಳುತ್ತೆ, ನೀವು ನನ್ನೊಬ್ಬನೇ ಆರಾಧಿಸುವಾಗ ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವೆನು, ಯಾವ ಕೇಡು ನಿಮ್ಮ ಮನೆಯ ಬಳಿ ಸುಳಿಯದು, ನಾನು ನಿಮ್ಮನ್ನು ರಕ್ಷಿಸುವೆನು ಅಂತ ವಾಗ್ದಾನ ಮಾಡಿದ ದೇವರು ನಮ್ಮನ್ನು ಕಾಪಾಡುತ್ತಾರೆ. ಆದ್ದರಿಂದ ನಾವು ನಮ್ಮ ದೇಶಕ್ಕಾಗಿ, ಅಧಿಕಾರಿಗಳಿಗಾಗಿ, ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಯಾರನ್ನೂ ದ್ವೇಷಿಸುವುದು ಬೇಡ, ಯಾರ ಬಗ್ಗೆ ಅಲ್ಲಸಲ್ಲದು ಅಪವಾದ ಮಾತನಾಡೋದು ಬೇಡ. ಅದು ಮಾಡುವವರು ಮಾಡ್ತಾರೆ. ನಾವು ಪ್ರಾರ್ಥಿಸಬೇಕು ಅವರಿಗಾಗಿ, ಪವಿತ್ರ ಆತ್ಮ ತುಂಬುವುದಕ್ಕಾಗಿ ಪ್ರಾರ್ಥಿಸಬೇಕು, ದೇವರ ಕರುಣೆಗಾಗಿ ಪ್ರಾರ್ಥಿಸಬೇಕು. ಪ್ರಾರ್ಥನೆಯ ಶಕ್ತಿ ಅದ್ಭುತ ಶಕ್ತಿ. ಮುಂದಿನ ಕೀರ್ತನೆ 145, ಪ್ರಭುವಿನ ಗುಣಗಾನ. ಇಲ್ಲಿ 1ರಿಂದ ಸುಮಾರು 22 ವಾಕ್ಯಗಳಿವೆ. 22 ವಾಕ್ಯಗಳು ನಾನು ಓದ್ತೀನಿ ಮೊದಲನೇದಾಗಿ, ತದನಂತರ ಇದರ ಮೇಲೆ ನಾವು ಧ್ಯಾನ ಮಾಡೋಣ.
ಕೀರ್ತನೆ 145 ಪ್ರಭುವಿನ ಗುಣಗಾನದ ಬಗ್ಗೆ ಹೇಳುತ್ತೆ. ಸುಮಾರು 22 ವಾಕ್ಯಗಳು ಈ ಕೀರ್ತನೆಯಲ್ಲಿವೆ. ಆಲಿಸೋಣ. ದೇವಾ ನನ್ನೊಡೆಯ, ಮಾಡುವೆ ನಿನ್ನ ಗುಣಗಾನ, ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ಹೊಗಳುವೆನು ನಾ ದಿನ ದಿನವೂ ನಿನ್ನನು, ಭಜಿಸುವೆನೆಂದೆಂದಿಗೂ ನಿನ್ನ ಹೆಸರನು. ಪ್ರಭು ಮಹಾತ್ಮನು ಸ್ತುತ್ಯಾರ್ಹನು, ಆತನ ಮಹಿಮೆ ಅಗಮ್ಯವಾದುದು. ತಲೆಮಾರು ತಲೆಮಾರಿಗೆ ನುತಿಸುವುದು ನಿನ್ನ ಕಾರ್ಯಗಳನ್ನು, ತಿಳಿಸುವುದು ಪ್ರಭು ನೀ ಮಾಡಿದೆಲ್ಲ ಮಹತ್ ಕಾರ್ಯಗಳನ್ನು. ಧ್ಯಾನಿಸುವೆನು ನಿನ್ನ ಅದ್ಭುತ ಕಾರ್ಯಗಳನ್ನು, ನಿನ್ನ ಮಹೋನ್ನತ ಮಹಿಮಾ ಪ್ರಭಾವವನ್ನು. ಜನರು ಸಾರುವರು ನಿನ್ನ ಅದ್ಭುತ ಶಕ್ತಿಯನ್ನು, ನಾ ಪ್ರಸಿದ್ಧಪಡಿಸುವೆನು ನಿನ್ನ ಮಹಿಮೆಯನ್ನು. ಪ್ರಕಟಿಸಿರುವರವರು ನಿನ್ನ ಮಹೋಪಕಾರವನ್ನು, ಹಾಡಿ ಹೊಗಳುವರು ನಿನ್ನ ನ್ಯಾಯ ನೀತಿಯನ್ನು. ಪ್ರಭು ದಯಾನಿಧಿ, ಕೃಪಾಸಾಗರನು, ಸಹನಾಶೀಲನು, ಪ್ರೀತಿಪೂರ್ಣನು. ಪ್ರಭುವಿನ ಕರುಣೆ ಎಲ್ಲರ ಮೇಲೆ, ಆತನ ಕೃಪೆಯು ಸೃಷ್ಟಿಯ ಮೇಲೆ. ಪ್ರಭು ನಿನ್ನನ್ನು ಸ್ತುತಿಪುವುದು ಸೃಷ್ಟಿಯೆಲ್ಲವೂ, ಕೊಂಡಾಡುವುದು ನಿನ್ನನ್ನು ಭಕ್ತ ಸಮೂಹವು. ಪ್ರಸಿದ್ಧಪಡಿಸುವರು ನಿನ್ನ ರಾಜ್ಯದ ಮಹತ್ವವನ್ನು, ವರ್ಣಿಸುವರವರು ನಿನ್ನ ಶಕ್ತಿ ಸಾಮರ್ಥ್ಯವನ್ನು. ಅರಿವರಿಂತು ಜನರು ನಿನ್ನ ಶೂರ ಕಾರ್ಯಗಳನ್ನು, ಗ್ರಹಿಸುವರು ನಿನ್ನ ರಾಜ್ಯದ ಮಹಿಮೆ ಪ್ರಭಾವವನ್ನು. ಶಾಶ್ವತವಾದುದು ನಿನ್ನ ರಾಜ್ಯವು, ಇರುವುದೆಂದಿಗೂ ನಿನ್ನ ಆಳ್ವಿಕೆಯು. ನುಡಿಯಲಿ ಪ್ರಭು ಸದಾ ಪ್ರಾಮಾಣಿಕನು, ನಡೆಯಲಿ ಆತನು ಸದಾ ಪ್ರೀತಿಮಯನು. ಎತ್ತುವನಾತ ಬಿದ್ದವರನ್ನೆಲ್ಲ, ಉದ್ಧರಿಪನು ಕುಗ್ಗಿದವರನ್ನೆಲ್ಲ. ಎಲ್ಲ ಜೀವಿಗಳ ಕಣ್ಣು ಪ್ರಭುವು ನಾಟಿವೆ ನಿನ್ನ ಕಡೆಗೆ. ಕಾಲ ಕಾಲಕ್ಕೆ ಕೊಡುವೆ ಆಹಾರವನ್ನು ಅವುಗಳಿಗೆ. ಎಲ್ಲ ಜೀವಿಗಳಿಗೆ ನೀ ಕೈ ನೀಡುವವನು, ಎಲ್ಲರ ಕೋರಿಕೆಗಳನ್ನು ಈಡೇರಿಸುವವನು. ಪ್ರಭುವಿನ ಮಾರ್ಗ ಧರ್ಮಸಮ್ಮತ, ಆತನ ಕಾರ್ಯವೆಲ್ಲ ಪುನೀತ. ಹತ್ತಿರ ಇಹನು ಪ್ರಭುವು, ಕರೆಯುವವರೆಲ್ಲರಿಗೆ, ಯಥಾರ್ಥವಾಗಿ ಆತನನ್ನು ಅರಸುವವರಿಗೆ. ಹೆದರಿ ನಡೆಯುವವರ ಇಷ್ಟವನ್ನು ಈಡೇರಿಸುವನು, ಅವರ ಮೊರೆಯನ್ನು ಕೇಳಿ ಅವರನ್ನು ರಕ್ಷಿಸುವನು. ಸಲಹುವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು, ನಾಶ ಮಾಡುವನು ದುರ್ಮಾರ್ಗಿಗಳೆಲ್ಲರನ್ನು. ಉಸುರುತ್ತಿದೆ ನನ್ನ ನಾಲಿಗೆ ಪ್ರಭುವಿನ ಸ್ತೋತ್ರವನು, ನರರೆಲ್ಲರೂ ಸ್ತುತಿಸಲಿ ಸತತ ಆತನ ಶ್ರೀನಾಮವನು. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಕೀರ್ತನೆಯಲ್ಲಿ ಪ್ರಭುವಿನ ಗುಣಗಾನವನ್ನು ನಾವು ನೋಡುತ್ತೀವಿ. ನಾವು ಪ್ರಭುವಿಗೆ ಸ್ತುತಿ ಸ್ತೋತ್ರ ವಂದನೆ. ಆದರೆ ಕೀರ್ತನಕಾರ ತನಗೆ ಸಿಕ್ಕ ಉಪಕಾರಗಳಿಗಾಗಿ, ಪ್ರಭುವಿನ ಮಹೋದೋಪಕಾರಗಳಿಗಾಗಿ ಗುಣಗಾನ ಮಾಡುವುದನ್ನು ನಾವು ನೋಡುತ್ತೇವೆ. ದೇವ ನನ್ನೊಡೆಯ, ಮಾಡುವೆ ನಿನ್ನ ಗುಣಗಾನ, ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿನ್ನ ನಾಮಕ್ಕೆ ನಮನ. ಅವರ್ ಫಾದರ್ who art in heaven, hallowed be thy name. आमच्या बाबा सर्गींच्या तुझे नाव पवित्र जाव. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಹೊಗಳುವೆನು ನಾ ದಿನ ದಿನವೂ ನಿನ್ನನ್ನು, ಭಜಿಸುವೆನೆಂದೆಂದಿಗೂ ನಿನ್ನ ಹೆಸರನ್ನು. ಎಲ್ಲ ಕಾಲದೊಳು ಎಲ್ಲ ವೇಳೆಯಳು ನಾನಿನ್ನನ್ನು ಹೊಗಳುವೆನು, ನಿನ್ನನ್ನು ಭಜಿಸುವೆನು. ಪ್ರಭು ಮಹಾತ್ಮನು ಸ್ತುತ್ಯಾರ್ಹನು, ಆತನ ಮಹಿಮೆ ಅಗಮ್ಯವಾದುದು. ಪ್ರಭು ಮಹಾತ್ಮನು ಸ್ತುತ್ಯಾರ್ಹನು, ತಲೆಮಾರು ತಲೆಮಾರಿಗೆ ನುತಿಸುವುದು ನಿನ್ನ ಕಾರ್ಯಗಳನ್ನು, ತಿಳಿಸುವುದು ಪ್ರಭು ನೀ ಮಾಡಿದ್ದೆಲ್ಲ ಮಹತ್ ಕಾರ್ಯಗಳನ್ನು. ತಲೆಮಾರಿನವರೆಗೆ ನುತಿಸುವುದು ಅಂದರೆ ನೀನು ಮಾಡಿದೆಲ್ಲ ಮಹತ್ ಕಾರ್ಯಗಳನ್ನು ನೆನಪಿನಲ್ಲಿಟ್ಟು ತಲೆಮಾರುಗಳು ಕೂಡ ನಿನ್ನನ್ನು ಸ್ತುತಿಸುವು. ಇವತ್ತು ಕೂಡ ನಾವು ಸ್ತುತಿಸುತ್ತೇವೆ. ಎಷ್ಟೋ ವರ್ಷಗಳಿಂದ ದೇವರು ಮಾಡಿದ ಉಪಕಾರಗಳನ್ನು ಅಬ್ರಹಾಮನಿಗೆ, ಇಸಾಕನಿಗೆ, ಮೋಶೆಗೆ, ಯಾಕೋಬನಿಗೆ ಅಥವಾ ಆದಿ ತಂದೆ ತಾಯಂದಿರಿಗೆ. ಧ್ಯಾನಿಸುವೆನು ನಿನ್ನ ಅದ್ಭುತ ಕಾರ್ಯಗಳನ್ನು, ನಿನ್ನ ಮಹೋನ್ನತ ಮಹಿಮಾ ಪ್ರಭಾವವನ್ನು. ಧ್ಯಾನಿಸುವೆನು ನಿನ್ನ ಅದ್ಭುತ ಕಾರ್ಯಗಳನ್ನು, ನಿನ್ನ ಮಹೋನ್ನತ ಮಹಿಮಾ ಪ್ರಭಾವವನ್ನು. ಏಕೆಂದರೆ ನಿನ್ನ ಮಹೋನ್ನತ ಮಹಿಮಾ ಪ್ರಭಾವ ಅದು ಆಗಮ್ಯವಾದುದು. ಜನರು ಸಾರುವರು ನಿನ್ನ ಅದ್ಭುತ ಶಕ್ತಿಯನ್ನು, ನಾ ಪ್ರಸಿದ್ಧಪಡಿಸುವೆನು ನಿನ್ನ ಮಹಿಮೆಯನ್ನು. ಜನರು ಸಾರುವರು ನಿನ್ನ ಅದ್ಭುತ ಶಕ್ತಿಯನ್ನು. ಇವತ್ತು ನಾವೇನು ಮಾಡಲಿದ್ದೀವಿ? ದೇವರ ಅದ್ಭುತ ಶಕ್ತಿಯನ್ನು ನಾವು ಸಾರ್ತಾ ಇದ್ದೀವಿ.
ಈ ಕೀರ್ತನೆಗಳು ಅದ್ಭುತ, ದೇವರ ವಾಕ್ಯ ಅದ್ಭುತ, ಯೇಸು ಮಾಡಿದ ಅದ್ಭುತ ಕಾರ್ಯಗಳು, ಇವತ್ತು ಕೂಡ ಅಂತ ಅದ್ಭುತ ಕಾರ್ಯಗಳನ್ನು ದೇವರೇ ಸಾಗುತ್ತಾರೆ. ಅದಕ್ಕಾಗಿ ಜನರು ಸಾರುವರು ನಿನ್ನ ಅದ್ಭುತ ಶಕ್ತಿಯನ್ನು, ನಾ ಪ್ರಸಿದ್ಧಪಡಿಸುವೆನು ನಿನ್ನ ಮಹಿಮೆಯನ್ನು. ಪ್ರಕಟಿಸುವರವರು ನಿನ್ನ ಮಹೋಪಕಾರವನ್ನು, ಆಡಿ ಹೊಗಳುವರು ನಿನ್ನ ನ್ಯಾಯ ನೀತಿಯನ್ನು. ನಿನ್ನ ಮಹೋಪಕಾರವನ್ನು ಅವರು ಏನು ಮಾಡುವರು? ಅವರು ಪ್ರಕಟಿಸುವರು, ನಿನ್ನನ್ನು ಆಡಿ ಹೊಗಳುವರು. ಯಾಕೆ? ನೀನು ನ್ಯಾಯ ನೀತಿಯ ದೇವರಾಗಿದ್ದೀರಿ, ನೀವು ಕಾಪಾಡೋ ದೀನದಲ್ಲಿ ಇತರನ್ನು ಉದ್ಧರಿಸುವ ದೇವರಾಗಿದ್ದೀರಿ. ಪ್ರಭು ದಯಾನಿಧಿ, ಕೃಪಾಸಾಗರನು, ಸಹನಶೀಲನು, ಪ್ರೀತಿಪೂರ್ಣನು, ಪ್ರಭುವಿನ ಕರುಣೆ ಎಲ್ಲರ ಮೇಲೆ, ಆತನ ಕೃಪೆಯು ಸೃಷ್ಟಿಯ ಮೇಲೆ. ನೋಡಿ, ಆತ ದಯಾನಿಧಿ, ಕೃಪಾಸಾಗರ, ಸಹನಶೀಲ, ಪ್ರೀತಿಪೂರ್ಣ. ಅದರಿಂದ ಆತ ಸದಾ ಕೋಪಗೊಳ್ಳುವನಲ್ಲ. ಕೀರ್ತನೆ 103ರಲ್ಲಿ ನಾವು ಓದಿದ್ದೀವಿ. ಕೀರ್ತನೆ 103ರಲ್ಲಿ ನಾವು ಹೀಗೆ ಓದಿದ್ವಿ, ಬಿದ್ದರೆ ನಿಮಗೆ ಹಿಂದೆ ನಾವು ಓದಿದ ಕೀರ್ತನೆ 103, ಮನ್ನಿಸುವನು ನನ್ನ ದೋಷಗಳನ್ನು, ವಾಸಿ ಮಾಡುವನು ನನ್ನ ರೋಗಗಳನ್ನು, ಉಳಿಸುವನು ಪಾತಾಳ ಕೂಪದಿಂದ ನನ್ನನ್ನು, ಮುಡಿಸುವನು ನನಗೆ ದಯದಾಕ್ಷಿಣ್ಯದ ಮುಕುಟವನು. ಆತನ ಉಪಕಾರಗಳೊಂದನ್ನು ಮರೆಯದಿರು. ಪ್ರಭುವು ನಿನ್ನನ್ನು ಸ್ತುತಿಪುವುದು ಸೃಷ್ಟಿಯೆಲ್ಲವೂ, ಕೊಂಡಾಡುವುದು ನಿನ್ನನ್ನು ಭಕ್ತ ಸಮೂಹವು. ಪ್ರಸಿದ್ಧಪಡಿಸುವರು ನಿನ್ನ ರಾಜ್ಯದ ಮಹತ್ವವನ್ನು, ವರ್ಣಿಸುವರವರು ನಿನ್ನ ಶಕ್ತಿ ಸಾಮರ್ಥ್ಯವನ್ನು. ಅವ್ರು ಏನು ಮಾಡ್ತಾರೆ? ನಿನ್ನ ರಾಜ್ಯದ ಮಹತ್ವವನ್ನು ಅವರು ವರ್ಣಿಸುತ್ತಾರೆ. ಯಾಕಂದರೆ ನಾವು ದೇವರಿಗೆ ವಿಧೇಯರಾದಾಗ, ದೇವರೊಂದಿಗೆ ಜೀವಿಸಿದಾಗ ಸಮೃದ್ಧಿ, ಆಶೀರ್ವಾದ ನಮ್ಮದಾಗುತ್ತೆ. ಇದನ್ನು ನೋಡಿ ಅವರು ವರ್ಣಿಸುವರು. ಅರಿವರಿಂತು ಜನರು ನಿನ್ನ ಶೂರ ಕಾರ್ಯಗಳನ್ನು, ಗ್ರಹಿಸುವರು ನಿನ್ನ ರಾಜ್ಯದ ಮಹಿಮೆ ಪ್ರಭಾವವನ್ನು. ಶಾಶ್ವತವಾದುವು ನಿನ್ನ ರಾಜ್ಯವು, ಇರುವುದೆಂದಿಗೂ ನಿನ್ನ ಆಳ್ವಿಕೆಯು. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ನಾವು ಪ್ರಕಟಣಾ ಗ್ರಂಥದಲ್ಲಿ ಓದ್ತೀವಿ. ಏಕೆಂದರೆ ಈ 15ನೇ ವಾಕ್ಯ, 11ನೇ ವಾಕ್ಯದಲ್ಲಿ, ಪ್ರಕಟಣಾ ಗ್ರಂಥದಲ್ಲಿ ವಿಶ್ವವನ್ನು ಆಳುವ ಅಧಿಕಾರ ಸರ್ವೇಶ್ವರನದು ಮತ್ತು ಅವರಿಂದ ಅಭಿಷಿಕ್ತನಾದ ಲೋಕೋದ್ಧಾರಕ ಯೇಸುವಿನದು. ಅವರೆಂದಿಗೂ ಆಳುವರು ಚಿರಕಾಲಕ್ಕೂ. ಪ್ರಕಟಣೆ ಕೊನೆಯ ಪುಸ್ತಕ ಬೈಬಲಲ್ಲಿ, ಪ್ರಕಟಣಾ ಗ್ರಂಥದಲ್ಲಿ 11ನೇ ಅಧ್ಯಾಯ ವಾಕ್ಯ 15, ಪ್ರಕಟಣೆ 11:15, ವಿಶ್ವವನ್ನಾಳುವ ಅಧಿಕಾರವು ನಮ್ಮ ಸರ್ವೇಶ್ವರನದು ಹಾಗೂ ಅವರಿಂದ ಅಭಿಷಿಕ್ತನಾದ ಲೋಕೋದ್ಧಾರಕನದು. ಇನ್ನಾತನು ಆಳುವನು ಎಂದೆಂದಿಗೂ. ನಮ್ಮ ದೇವರು ನಮ್ಮನ್ನು ಆಳುವ ದೇವರು, ಹಾಳು ಮಾಡುವ ದೇವರು ಅಲ್ಲ, ಆಳುವ ದೇವರಾಗಿದ್ದಾರೆ. ಆದ್ದರಿಂದ ನಾವೇನು ಮಾಡಬೇಕು? ಆತನ ಮಹತ್ವವನ್ನು ನಾವು ವರ್ಣಿಸಬೇಕು. ಅರಿವರಿಂತು ಜನರು ನಿನ್ನ ಶೂರ ಕಾರ್ಯಗಳನ್ನು, ಗ್ರಹಿಸುವರು ನಿನ್ನ ರಾಜ್ಯದ ಮಹಿಮೆ ಪ್ರಭಾವವನ್ನು. ಶಾಶ್ವತವಾದುದು ನಿನ್ನ ರಾಜ್ಯವು, ಇರುವುದೆಂದಿಗೂ ನಿನ್ನ ಆಳ್ವಿಕೆಯು. ನುಡಿಯಲ್ಲಿ ಪ್ರಭು ಸದಾ ಪ್ರಾಮಾಣಿಕನು. ದೇವರು ಪ್ರಾಮಾಣಿಕರು, ದೇವರು ಸದಾ ಪ್ರೀತಿಸುವವರು. ಎತ್ತುವನಾತ ಬಿದ್ದವರನ್ನೆಲ್ಲ, ಅಂದರೆ ಬಿದ್ದಾಗ ಎತ್ತುವ ದೇವರು, ರಕ್ಷಿಸುವ ಕಾಪಾಡುವ ದೇವರು, ಕುಗ್ಗಿದವರನ್ನು ಉದ್ಧರಿಸುವ ದೇವರು. ಎಲ್ಲ ಜೀವಿಗಳ ಕಣ್ಣು ನಾಟಿವೆ ಪ್ರಭು ನಿನ್ನ ಕಡೆಗೆ. ನಮ್ಮೆಲ್ಲರ ಕಣ್ಣುಗಳು ದೇವರೆಡೆಗೆ ನಾಟಿಕೊಂಡಿವೆ. ಕಾಲ ಕಾಲಕ್ಕೆ ಕೊಡುವೆ ಆಹಾರವನ್ನು ಅವುಗಳಿಗೆ. ಏಕೆಂದರೆ ಪ್ರತಿ ಪ್ರಾಣಿ ಪಕ್ಷಿಗಳಿಗೆ ಮತ್ತಾಯ 6:25-34 ನಾವು ಓದ್ತೀವಿ, ದೇವರು ಹೇಗೆ ಎಲ್ಲವನ್ನು ಒದಗಿಸಿ ಕೊಡುತ್ತಾರೆ. ಎಲ್ಲ ಜೀವಿಗಳಿಗೆ ನೀ ಕೈ ನೀಡುವವನು, ಎಲ್ಲರ ಕೋರಿಕೆಗಳನ್ನು ಈಡೇರಿಸುವವನು. ಪ್ರಭುವಿನ ಮಾರ್ಗ ಧರ್ಮಸಮ್ಮತ, ಆತನ ಕಾರ್ಯಗಳೆಲ್ಲ ಪುನೀತ. ಹತ್ತಿರ ಇಹನು ಪ್ರಭು ಕರೆಯುವವರೆಲ್ಲರಿಗೆ, ಯಥಾರ್ಥವಾಗಿ ಆತನು ಅರಸುವವರಿಗೆ, ಹೆದರಿ ನಡೆಯುವವರ ಇಷ್ಟವನ್ನು ಈಡೇರಿಸುವನು. ಅಂದರೆ ದೇವರ ಭಯ ಜ್ಞಾನಕ್ಕೆ ಮೂಲ. ಅಂದರೆ ನಾವು ದೇವರನ್ನು ಗೌರವಿಸಿ ಜೀವಿಸುವಂಥದ್ದು. ಅವರ ಮೊರೆಯನ್ನು ಕೇಳಿ ಅವರನ್ನು ರಕ್ಷಿಸುವನು. ಸಲಹುವನು, ತನ್ನನ್ನು ಪ್ರೀತಿಸುವವರೆಲ್ಲರನ್ನು ನಾಶ ಮಾಡುವನು, ದುರ್ಮಾರ್ಗಿಗಳೆಲ್ಲರನ್ನು. ಅದನ್ನು ದುಷ್ಟ ಮಾರ್ಗದಲ್ಲಿ ನಾವು ನಡೆಯಬಾರದು. ಉಸುರುತ್ತಿದೆ ನನ್ನ ನಾಲಿಗೆ ಪ್ರಭುವಿನ ಸ್ತೋತ್ರವನ್ನು, ನರರೆಲ್ಲರೂ ಸ್ತುತಿಸಲಿ ಆತನ ಶ್ರೀನಾಮವನ್ನು. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ಈ ಕೀರ್ತನೆಗಳು ನಮ್ಮ ಉಸಿರಾಗಬೇಕು. ನಾವು ದೇವರಿಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸಲೇಬೇಕು. ಏಕೆಂದರೆ ನಾವು ದೇವರಿಲ್ಲದೆ ಜೀವಿಸಲು ಅಸಾಧ್ಯ. ನಮ್ಮ ಜೀವ ಅವರದೇ, ಜೀವನವೂ ಕೂಡ ಅವರದೇ. ಅದಕ್ಕಾಗಿ ನಾವು ವಿಧೇಯರಾಗೋಣ. ನಮ್ಮ ಪಾಪಗಳಿಂದ, ಬಂಧನಗಳಿಂದ ನಮ್ಮನ್ನು ಬಿಡುಗಡೆ ಮಾಡಲೆಂದು ಕೇಳಿಕೊಳ್ಳೋಣ. ಯೇಸುವಿನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ದೇವರ ಕರುಣೆ ಹೊಂದುವಂತೆ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೊಡಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ.
ನಿಮ್ಮ ನಾಮ ಮಹಿಮೆಯನ್ನು ಜನರು ಅರಿಯುವಂತಾಗಲಿ, ನಮ್ಮ ಮಹಿಮೆಯನ್ನು ಮಕ್ಕಳು ನೋಡುವಂತಾಗಲಿ. ಈ ಮಕ್ಕಳ ಮೇಲೆ, ಅವರ ಕುಟುಂಬಗಳ ಮೇಲೆ ಆಶೀರ್ವಾದ ಇಳಿದು ಬರಲಿ. ಹಿರಿಯರು, ದಂಪತಿಗಳು, ಹಾಸಿಗೆಯಲ್ಲಿರುವವರು, ಯುವಕ ಯುವತಿಯರು, ಶಾಲಾ ಕಾಲೇಜು ಓದುತ್ತಿರುವ ಮಕ್ಕಳ ಮೇಲೆ, ಎಲ್ಲ ಧರ್ಮ ಕೇಂದ್ರಗಳ ಮೇಲೆ ಆಶೀರ್ವಾದ ಇಳಿದು ಬರಲಿ. ವಿಶ್ವದಲ್ಲಿರುವ ನಿನ್ನ ಸಭೆಯನ್ನು ಆಶೀರ್ವದಿಸು ಕರ್ತನೆ. ವಿಶೇಷವಾಗಿ ಬಿಟ್ಟುವುದ ಬಿದ್ದುವುದ ಪಂಗಡಗಳು ಒಂದಾಗಲಿ. ನಿನ್ನ ಕರುಣೆ, ನಿನ್ನ ಪ್ರೀತಿ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ. ವಿಶ್ವಾಸದ ಹೊರದಿಂದ ಬಾಳುವಂತಾಗಲಿ. ಈ ಕೀರ್ತನೆಗಳ ಮೂಲಕ ನಾವು ಒಂದು ಹೊಸ ಶಕ್ತಿ, ಚೈತನ್ಯವನ್ನು ಪಡೆಯುವಂತೆ ನಮ್ಮನ್ನು ಆಶೀರ್ವದಿಸಿ. ಟಚ್ us Lord, anoint us Lord, heal us Lord, bless us Lord. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಜೀವಳ ತಂದೆಯೇ, ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸುವಾರ್ಥ ಸೇವೆಗಾಗಿಯೂ ಪ್ರಭುವಿನಲ್ಲಿ ಪ್ರಾರ್ಥಿಸಿರಿ ಮತ್ತು ಈ ಸುವಾರ್ತೆಗೆ ನಿಮ್ಮ ಸಂಪೂರ್ಣ ಸಹಕಾರವನ್ನು ನೀವು ನೀಡಿರಿ. ಪ್ರಾರ್ಥನೆಯ ಮೂಲಕ ಮತ್ತು ವಿಶೇಷವಾಗಿ ಈ ಸುವಾರ್ತೆಗೆ ಸಾಕ್ಷಿ ನೀಡುವಾಗ ನಾವು ಬಲವಾಗಿ ಪ್ರಬೋಧಿಸಲು ಬೇಕಾದ ಶಕ್ತಿಗಾಗಿ ಪ್ರಾರ್ಥಿಸಿರಿ. ಆಮೇಲೆ.